ಇತ್ತೀಚೆಗೆ ಕಾರ್ಕಳದಲ್ಲಿ ನಡೆದ ಬಹಿರಂಗ ಸಮಾವೇಶದಲ್ಲಿ ಉಗ್ರ ಭಾಷಣ ಮಾಡಿದ ಹಿಂದೂ ಕಾರ್ಯಕರ್ತನೋರ್ವನ ಮೇಲೆ ಪೊಲೀಸರು ಸುಮೋಟೋ ಕೇಸ್ ದಾಖಲಿಸಿದರು. ಕಾರ್ಕಳ ಲಕ್ಷದೀಪೋತ್ಸವದಲ್ಲಿ ಹಿಂದೂ ವ್ಯಾಪಾರಿಗಳಿಗೆ ಮಾತ್ರ ವ್ಯಾಪಾರಕ್ಕೆ ಅವಕಾಶ ನೀಡಬೇಕು ಎಂದು ಈ ಬಹಿರಂಗ ಸಮಾವೇಶ ಆಯೋಜಿಸಲಾಗಿತ್ತು. ಈ ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಹಿಂದೂ ಸಂಘಟನೆಯ ಕಾರ್ಯಕರ್ತರೊಬ್ಬರು ಇವರ ವಿರುದ್ಧ ಪೊಲೀಸರು ಕೇಸನ್ನು ದಾಖಲಿಸಿಕೊಂಡಿದ್ದರು. ಆದರೆ ಈ ದೂರು ದುರುದ್ದೇಶಪೂರಿತವಾಗಿದೆ ಎಂದು ಹಿಂದೂ ಸಂಘಟನೆಗಳು ಆರೋಪಿಸಿವೆ. ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿರುವ ಹಿಂದೂ ಸಂಘಟನೆಗಳು ಎಸ್ಪಿ ಕಚೇರಿಯ ಮುಂದೆಯೇ ಜನಾಗ್ರಹ ಸಭೆ ನಡೆಸಲು ಮುಂದಾಗಿವೆ. ಹಿಂದೂ ಜಾಗರಣ ವೇದಿಕೆ ಈ ಜನಾಗ್ರಹ ಸಭೆಯ ನೇತೃತ್ವ ವಹಿಸಿಕೊಂಡಿದ್ದು, ಉಡುಪಿಯ ಬ್ರಹ್ಮಗಿರಿ ವೃತ್ತದಿಂದ ಎಸ್ಪಿ ಕಚೇರಿ ತನಕ ಕಾಲ್ನಡಿಗೆ ಜಾಥಾ ನಡೆಸಿದೆ. ಹಿಂದೂ ಕಾರ್ಯಕರ್ತರ ಮೇಲೆ ನಿರಂತರ ದಬ್ಬಾಳಿಕೆ ನಡೆಸಲಾಗುತ್ತಿದೆ ಎಂದು ಆರೋಪಿಸಿರುವ ಹಿಂದೂ ಜಾಗರಣ ವೇದಿಕೆ ಕಾರ್ಯಕರ್ತರ ಮೇಲೆ ದಾಖಲಿಸಿರುವ ಸುಮೋಟೋ ಕೇಸ್ ಹಿಂಪಡೆಯಲು ಒತ್ತಾಯ ಮಾಡಿವೆ. ಈ ಪ್ರತಿಭಟನಾ ಸಭೆಯಲ್ಲಿ ಶಾಸಕರಾದ ವಿ ಸುನಿಲ್ ಕುಮಾರ್, ಯಶ್ಪಾಲ್ ಸುವರ್ಣ, ಗುರ್ಮೇಶ್ ಸುರೇಶ್ ಶೆಟ್ಟಿ, ಗುರುರಾಜ್ ಕಟ್ಟಿಹೊಳಿ, ಕಿರಣ್ ಕೊಡ್ಗಿ ಭಾಗವಹಿಸಿದ್ದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. भारत माता की ಹಿಂದೂ ವಿರೋಧಿ ಎಸ್ಪಿ ಅವರಿಗೆ, ಸುಮೋಟೋ ಹೀರೋ ಎಸ್ಪಿ ಅವರಿಗೆ, ಹಿಂದೂ ವಿರೋಧಿ ಎಸ್ಪಿ ಅವರಿಗೆ ತೊಲಗಲಿ, ತೊಲಗಲಿ, ಹಿಂದೂ ವಿರೋಧಿ ಎಸ್ಪಿ ತೊಲಗಲಿ, ತೊಲಗಲಿ, ತೊಲಗಲಿ. ಭಾರತ್ ಮಾತಾ ಕೆ, ಭಾರತ್ ಮಾತಾ ಕೆ, भारत माता की, भारत माता की. ಇವತ್ತು ಮತ್ತೆ ಯಾವ ರೀತಿಯಾಗಿ ರಾಷ್ಟ್ರೀಯತೆಯ ಪರವಾಗಿ ಕೆಲಸ ಮಾಡುತ್ತಿರುವಂತಹ ಹಿಂದೂಗಳ ಪರವಾಗಿ, ಹಿಂದೂ ಧರ್ಮದ ಪರವಾಗಿ, ದೇಶದ ಪರವಾಗಿ ಕೆಲಸ ಮಾಡುತ್ತಿರುವಂತಹ ಯಾವ ದೇಶಭಕ್ತ ಬಂಧುಗಳಿದ್ದಾರೆ ಅವರ ಮೇಲೆ ಮತ್ತೆ ನಿಮ್ಮ ದೌರ್ಜನ್ಯ. ನಮಗೆ ಗೊತ್ತಿದೆ ಯಾವ ರೀತಿ ಬ್ರಿಟಿಷರ ಯಾವ ಪೊಲೀಸ್ ಇಲಾಖೆ ಕಾನೂನಿತ್ತು ಅದು ಇವತ್ತು ಹೋಗಿದೆ. ಇವತ್ತು ಭಾರತೀಯ ನ್ಯಾಯ ಸಂಹಿತೆ ಎನ್ನುವಂತಹ ಕಾನೂನು ನಮಗೆ ಬಂದಿದೆ. ಇವತ್ತು ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡುವಂತಹ ಕಾರ್ಯಕರ್ತರ ಮೇಲೆ ನೀವು ದಬ್ಬಾಳಿಕೆಯನ್ನ ಮಾಡ್ತೀರಿ, ಯಾವುದೋ ರಾಜಕೀಯವನ್ನ ಹಿಡಿದುಕೊಂಡು. ಪೊಲೀಸ್ ಇಲಾಖೆ ಇವತ್ತು ಇಡೀ ಯೋಚನೆಯನ್ನ ಮಾಡಬೇಕಾಗಿದೆ. ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡುವವರು ಯಾರು, ಹಿಂದೂ ವಿರೋಧಿಗಳಿಗೆ ಯಾರು, ಈ ಘಾತುಕ ಶಕ್ತಿಗಳು ಯಾವುದು ಎನ್ನುವುದರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ನೀವು ಕೆಲಸ ಮಾಡಿ. ಬಹಳ ಆಶ್ಚರ್ಯ ಅಂತ ಕೇಳಿದ್ರೆ, ಉಡುಪಿ ಜಿಲ್ಲೆನಲ್ಲಿ ಹಿಂದೂ ಜಾಗರಣ ವೇದಿಕೆ ಬಜರಂಗ ದಳದ ಕಾರ್ಯಕರ್ತರ ಮೇಲೆ ಮೊಕದ್ದಮೆಗಳನ್ನು ಹಾಕುವಂತ ಸರ್ಕಾರ, ನಮ್ಮ ಮೇಲೆ ಸುಮೋಟೋ ದಾಖಲು ಮಾಡುವಂತ ಕಾಂಗ್ರೆಸ್ ಸರ್ಕಾರ, ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಮೇಲೆ ಬೆಂಕಿ ಹಾಕದಂತರ ಕೇಸುಗಳನ್ನು ವಾಪಸ್ ತೆಗೆಯುತ್ತೆ ಅಂತಂದ್ರೆ ಈ ಸರ್ಕಾರದ ಆದ್ಯತೆ ಯಾವುದು ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟವನ್ನು ಮಾಡಿದಂತವರಿಗೆ
ಪೊಲೀಸ್ ಜೀಪಿನ ಮೇಲೆ ಬೆಂಕಿ ಹಾಕಿದಂತಹ ಮುಸಲ್ಮಾನ್ ಗೂಂಡಾಗಳ ಕೇಸನ್ನು ಸರ್ಕಾರ ವಾಪಸ್ ತೆಗೆದುಕೊಳ್ಳುತ್ತೆ. ಶಾಂತಿಯುತವಾಗಿ ಪ್ರತಿಭಟನೆಗಳನ್ನು ಮಾಡಿದ್ರೆ, ಹಿಂದುತ್ವದ ಪರವಾದಂತಹ ಧ್ವನಿಗಳನ್ನು ಎತ್ತಿದ್ರೆ ಅಂತ ಕಾರ್ಯಕರ್ತರ ಮೇಲೆ ಉಡುಪಿ ಜಿಲ್ಲೆಯಲ್ಲಿಯೂ ಕೂಡ ಇಡೀ ರಾಜ್ಯದಲ್ಲಿ ಮೊಕದ್ದಮೆಗಳನ್ನು ದಾಖಲಾಗುತ್ತೆ ಅಂತ